ಕಿನಿಗೋಳಿಯ ಕಟೀಲು ಸಮೀಪದ ನಿಡ್ಡೋಡಿ ಬಳಿ ಸುಮಾರು 1 ವರ್ಷ ಪ್ರಾಯದ ಚಿರತೆ ಮರಿಯೊಂದು ಬಾವಿಯೊಳಗೆ ಸಿಲುಕಿದ್ದು ಒದ್ದಾಡ್ತಾ ಇದ್ದು ಅದನ್ನು ಅರಣ್ಯಾಧಿಕಾರಿಗಳು ಸ್ಥಳೀಯರ ನೆರವಿನೊಂದಿಗೆ ಭಾರೀ ಕಾರ್ಯಾಚರಣೆ ನಡೆಸಿ ಹೊರತೆಗೆದಿದ್ದಾರೆ. ಒಂದು ದಿನದ ಹಿಂದೆ ಬಾವಿಗೆ ಬಿದ್ದ ಚಿರತೆಯನ್ನ ತೆಗೆಯುವುದು ಭಾರೀ ಸಾಹಸವಾಗಿತ್ತು. ಬಳಿಕ ಅದಕ್ಕೆ ಅರಿವಳಿಕೆ ಇಂಜೆಕ್ಷನ್ ನೀಡಿ ಅದನ್ನು ಮೇಲಕ್ಕೆತ್ತಲಾಯಿತು. ಬಾವಿ ತುಂಬಾ ಆಳವಾಗಿದ್ದು ಚಿರತೆ ಅಡಗಿದ್ದ ಜಾಗದಲ್ಲಿ ತಲುಪುವುದು ತುಂಬಾ ಕಷ್ಟಕರವಾಗಿತ್ತು. ಡಾಕ್ಟರ್ ಮೇಘನಾ ಅವರನ್ನ ಪಂಜರದೊಳಗೆ ಕುಳ್ಳರಿಸಿ ಅವರನ್ನ ಅರಿವಳಿಕೆ ಗನ್ ಮೂಲಕ ಕೆಳಕ್ಕೆ ಕಳುಹಿಸಲಾಯಿತು. ಸ್ಥಳೀಯರು ಹಾಗೂ ಅರಣ್ಯ ಇಲಾಖೆಯ ನೆರವಿನಿಂದ ಬೋನನ್ನ ನಿಧಾನವಾಗಿ ಬಾವಿಯೊಳಗೆ ಹಗ್ಗಗಳಿಂದ ಕೆಳಕ್ಕೆ ಇಳಿಸಲಾಯಿತು. ಆ ಚಿರತೆಗೆ ಅರಿವಳಿಕೆ ಇಂಜೆಕ್ಷನ್ ಚುಚ್ಚಿದ ಬಳಿಕ ಅದನ್ನು ಪ್ರಜ್ಞಾಹೀನಗೊಳಿಸಿ ಬೋನಿನ ಸಹಿತ ಮೇಲಕ್ಕೆ ಎತ್ತಲಾಗಿದೆ. ಇದೀಗ ಚಿರತೆಯನ್ನ ಮತ್ತೆ ಕಾಡಿಗೆ ಬಿಡಲಾಗಿದೆ. ಚಿರತೆಯನ್ನ ಮೇಲಕ್ಕೆತ್ತುವ ಕಾರ್ಯಾಚರಣೆಯಲ್ಲಿ ಡಾಕ್ಟರ್ ಮೇಘನಾ, ಡಾಕ್ಟರ್ ಪೃಥ್ವಿ ಮತ್ತು ಡಾಕ್ಟರ್ ನಫೀಸಾ ಅವರು ಪಾಲ್ಗೊಂಡಿದ್ರು. ಸಾರ್ವಜನಿಕರು ಕೂಡ ನೆರವನ್ನು ನೀಡಿದ್ದಾರೆ. ನಿಖುಲ್